ಬೆಳ್ಳಿ ಚಿನ್ನದಂತೆ ಬೇಕಾ ಲಾಸ್ಟ್ ಮಾಡಬೇಕು. ಅವರನ್ನು ಬಿಡಬೇಕು. ಇಂಥ ಕೆಲಸ ಮಾಡಬಾರ್ದು. ಇಂಥ ಕೆಲಸ ಮಾಡಬಾರ್ದು. ನೋಡಿ ನಾವು ಇವತ್ತು ರಾಜ್ಯದ ರೈತರು ನಿಮ್ಮ ಮಕ್ಕಳಿದ್ದಂಗೆ ಅವ್ವ. ಈ ರಾಜ್ಯದ ರೈತರು ಅನ್ನ ಹಾಕರು ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಕಷ್ಟ ಬಂದರೂ ಇರ್ತೀವಿ ನಾವು. ನಾವು ನಿಮ್ ಜೊತೆ ಇರ್ತೀವಿ. ರಾಜ್ಯದ ರೈತರು ನಾವು ನಿಮ್ ಜೊತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರ್ತೀವಿ. ಈ ರಾಜ್ಯದ ರೈತರು ನಾವ್ ಯಾರ್ತನ ಭಿಕ್ಷೆ ಬೇಡರಲ್ಲ. ನಾವ್ ಹಿಂಗೆಲ್ಲ ಕೊಡೋ ಅಂತಾರ ನಾವು ರಾಜ್ಯಕ್ಕೆ. ಇಂತ ನೋವಾದಾಗ ನಾವ್ ನಿಮ್ ಜೊತೆ ಇರ್ತೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಿಮ್ಗೇನಾದ್ರು ಸರ್ಕಾರದಿಂದ ಒಂದು ಜಾಬ್ ಕೊಡಿಸೋದಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ನಿಮ್ಗೆ ಅನ್ಯಾಯ ಆಗ್ದಂಗೆ ನಾವು ನ್ಯಾಯ ತಪ್ಪಿಸ್ಕೊಡ್ಲಿಕ್ಕೆ ವಿಧಾನಸೌಧದ ಮುಂದೆ ಧರಣಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ನಿಮಗೆ ಒಂದು ಭರವಸೆನ ಕೊಟ್ಬಿಟ್ಟು ಹೋಗೋಣ ಅಂತ ನಾವು ಬಂದ್ವಿ. ನಿಮ್ಮ ಜೊತೆ ನಾವು ಇರ್ತೀವಿ. ಯಾವುದೇ ಥರದ ಭಯ ಏನು ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಈಗ ಮಂಗಳೂರಲ್ಲಿ ಪ್ರವೀಣ ಅಂತ ಒಂದು ಯುವಕನ ಬರಾಬರಿ ಹತ್ಯೆ ಮಾಡಿದ್ರು, ಕೊಲೆ ಮಾಡಿದ್ರು. ಅದಾದ ಒಂದೇ ದಿವಸಕ್ಕೆ ಮುಸೂರನ್ನ ಕೊಲೆ ಮಾಡಿದ್ರು. ಇದು ಯಾವ ಒಂದು ದುರಂತ ನಾವೆಲ್ಲ ಅನ್ಕೋಬೇಕು. ಇವತ್ತು ಕಾನೂನ ಈ ರಾಜ್ಯದಲ್ಲಿ ಭಾರಿ ಬಂದೋಬಸ್ತಾಗಿ ಕಾನೂನು ತರಬೇಕು. ಈಗ ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಇದ್ದ ಕೊಲೆ ಮಾಡಲ್ವಾ, ಬಿಜೆಪಿ ಇದ್ದ ಕೊಲೆ ಮಾಡಿಲ್ಲ ಅಂದ್ರ ನಿಮ್ಮನ್ನ ಕೊಲೆ ಮಾಡೋದ ನಿಲ್ಸಕ್ಕಾಗಲ್ಲ, ಕಾನೂನು ತರಕ್ ಆಗ್ದಲ್ಲ ಅಂತ ನಿಮ್ಮನ್ನ ಅದಕ್ಕೆ ಕಳಿಸಿರೋದು ನಾವು ವಿಧಾನಸೌಧಕ್ಕೆ. 224 ಜನ ಯಾಕೆ ಕಳಿಸಿದೀವಿ? ಕಾನೂನು ಭದ್ರತೆ ಮಾಡ್ರಿ. ಈಗ ಆಂಧ್ರದಲ್ಲಿ ನೋಡಿದ್ರಲ್ಲ, ಪೊಲೀಸ್ ಇಲಾಖೆ ಒಬ್ಬ SP ಅವರು ಶೂಟ್ ಮಾಡಿ ಬಿಸಾಕಿದ್ರು. ಇಂಥ ಒಂದು ಕಾನೂನು ತರ್ರಿ. ಯಾರು ಕೊಲೆ ಮಾಡ್ತಾರೆ ಅವ್ರ ಜೀವದ ಶಿಕ್ಷೆ ಆಗ್ಬೇಕು. ಯಾವ್ದು ಈ ರೌಡಿ ಜಾಮಲ್ಲಿ ಅಲ್ಲೆಲ್ಲ ಕಾಲ್ ಕತ್ತರಿಸ್ತಾರೆ, ಕೈ ಕತ್ತರಿಸ್ತಾರೆ, ಇಂಥರ್ನ ಅಲ್ಲೇ ಹೊಡೆದು ಸಾಯಿಸಿ. ಯಾಕೆಂದ್ರೆ ಮುಂದೆ ಯಾರು ಮಾಡಕ್ಕಲ್ಲ. ಎಚ್ಚರಿಕೆ ಆಗುತ್ತೆ. 2 ದಿವಸಕ್ಕೆ ಇವತ್ತು ಕೊಲೆ ಮಾಡೋಗ್ತಾನೆ, 3 ತಿಂಗಳಿಗೆ ಅವ್ನು ಬೇಲ್ ತಗೊಂಡು ಈಚೆ ಬರ್ತಾನೆ, ರಾಜರಷ್ಟು ಓಡಾಡ್ತಾನೆ. ಏನ್ ಕಾನೂನು ಇದೆ? ನಾ ಇವತ್ತು ಯಾವುದೇ ಸರ್ಕಾರ ಆಗ್ಲಿ ಕಾನೂನ ಇವತ್ತು ಭದ್ರತೆ ಭಾರಿ ಭದ್ರಾಗಿರ್ಬೇಕು. ಇವತ್ತು ಇಂಥ ಒಂದು ಕೊಲೆ ಮಾಡ್ದನ್ನ ಜೀವದ ಸಾಕ್ಷಿ ಅವನಿ. ಅವನಿನ್ನ ಜೀವವರೆಗೂ ಅವನು ಬದುಕಬಾರ್ದು. ಮತ್ತೆ ಇನ್ನೊಬ್ಬಂಗೆ ಎಚ್ಚರಿಕೆ ಆಗ್ಬೇಕು. ನಾವು ಕೊಲೆ ಮಾಡಿದ್ರೆ ಒಂದು ಜೀವನ ಕಷ್ಟ ಏನು, ಒಂದು ಕುಟುಂಬಕ್ಕೆ ಕಷ್ಟ ಏನು ಅಂತ ಗೊತ್ತಾಗಬೇಕು. ಇವತ್ತು ಎಷ್ಟು ರಾಜ್ಯದಲ್ಲಿ ಎಷ್ಟು ಮನೆ ಇವತ್ತು ಬೀದಿ ಪಾಲಾಗಿವೆ, ಎಷ್ಟು ಕುಟುಂಬ ಇವತ್ತು ಬೀದಿಗೆ ಬಂದಿದ್ದಾರೆ. ಈಗ ನೋಡ್ತಾ ಇದೀವಲ್ಲ, ಕಣ್ಣೀರು ಹಾಕೊಂಡು ಆ ಮಕ್ಕಳು, ಆ ತಂದೆ ತಾಯಿ, ಆ ಗೋಳು ಇವತ್ತು ಯಾರು ಕೇಳ್ತಾರೆ? ಇದೇ ಇವತ್ತು ರಾಜ್ಯದಲ್ಲಿ ಯಾವುದೇ ಸರ್ಕಾರದಲ್ಲಿ ಇವತ್ತು ಅಂತ್ಯ ಆಗ್ಬೇಕು. ಇವತ್ತು ಕಾನೂನನ್ನ ಭದ್ರಾಗಿ ಯಾರು ತತ್ತೀರಿ ಅವ್ರ ಜೊತೆ ಈ ರಾಜ್ಯದ ಜನ ಇರ್ತೀವಿ. ಯಾಕೆಂದರೆ ನಿಮ್ಮನ್ನ ಬರೀ ಹೊಗಳಕ್ಕೆ ಮಾತಾಡೋಕ್ಕಲ್ಲ, ಕಾನೂನು ಭದ್ರಕ್ಕೆ ತನ್ನಿ ಅಂತ. ಇನ್ನೊಂದ್ಸತಿ ಅವನ್ನ ಕೊಲೆ ಮಾಡೋದನ್ನು ಗಲ್ಲಿ ಶಿಕ್ಷೆ ಹೇಳಿಸಿದ್ರೆ ಮತ್ತೆ ಇನ್ನೊಂದ್ಸತಿ ಅವನು ಕೊಲೆ ಮಾಡೋದೇ ಇಲ್ಲ. ಎಲ್ಲಿ ಎಚ್ಚರಿಕೆತ್ತಾರೆ? ಇವತ್ತು ಇಂಥ ಸರ್ಕಾರಗಳು ನಮಗೆ ಬೇಕು. ಇವತ್ತು ಈ ಕುಟುಂಬದ ಜೊತೆ ಈ ರಾಜ್ಯದ ರೈತರು ಇವ್ರ ಜೊತೆ ನಾವಿದ್ದೀವಿ. ಯಾಕೆಂದರೆ ರಾಜಕಾರಣದವರಿಗೆ ಸುಳ್ಳು ಹೇಳೋಕ್ಕಾಗಲ್ಲ. ಈ ರಾಜ್ಯಕ್ಕೆ ಅನ್ನ ಕೊಡೋರು ನಾವು, ಹಾಲು ಮೊಟ್ಟೆ ಕೊಡೋರು ನಾವು. ಅಂಥ ಕುಟುಂಬ ಇವತ್ತು ಕಳ್ಕೊಂಬರ್ತಾ ಇದೀವೇನ್ರಿ. ನಮಗೆ ಇವತ್ತು ನೋವಾಗಿದೆ. ಅದರಿಂದ ಈ ರಾಜ್ಯದ ರೈತ ಸಂಘ ಇವ್ರ ಜೊತೆ ನಿಲ್ತಾ ಇದೆ. ಇವತ್ತು ಇನ್ಮೇಲೆ ಇಂಥ ಒಂದು ಕುತ್ತೆ ಎಲ್ಲೂ ಆಗ್ಬಾರ್ದು. ರಾಜ್ಯದಲ್ಲಿ ಯಾವುದೇ ಊರಲ್ಲಿ ಆಗ್ಬಾರ್ದು, ಯಾವುದೇ ರಾಜ್ಯದಲ್ಲಿ ಆಗ್ಬಾರ್ದು. ಯಾಕೆಂದ್ರೆ ಈಗ ಹೇಳ್ತಾ ಇದ್ದೀರಿ ಈ ಮುಸ್ಲಿಮ್ಸು ಮತ್ತು ಹಿಂದೂಗಳು RSS ಹೇಳ್ರಿ, ಎಲ್ಲರಿಗೂ ಒಂದೊಂದು ರಕ್ತ ಐತಾ? ಎಲ್ಲರಿಗೂ ಒಂದೇ ರಕ್ತ ತೋರಿಸಿ. ಹಂಗೇನಾರ ಬೇರೆ ಬೇರೆ ರಕ್ತ ಇದ್ರೆ. ಯಾಕೆಂದರೆ ರಾಜಕಾರಣದವರಿಗೆ ಸುಳ್ಳು ಹೇಳೋಕ್ಕಾಗಲ್ಲ. ಈ ರಾಜ್ಯಕ್ಕೆ ಅನ್ನ ಕೊಡೋರು ನಾವು, ಹಾಲು ಮೊಟ್ಟೆ ಕೊಡೋರು ನಾವು. ಅಂಥ ಕುಟುಂಬ ಇವತ್ತು ಕಳ್ಕೊಂಬರ್ತಾ ಇದೀವೇನ್ರಿ. ನಮಗೆ ಇವತ್ತು ನೋವಾಗಿದೆ. ಅದರಿಂದ ಈ ರಾಜ್ಯದ ರೈತ ಸಂಘ ಇವ್ರ ಜೊತೆ ನಿಲ್ತಾ ಇದೆ. ಇವತ್ತು ಇನ್ಮೇಲೆ ಇಂಥ ಒಂದು ಕುತ್ತೆ ಎಲ್ಲೂ ಆಗ್ಬಾರ್ದು. ರಾಜ್ಯದಲ್ಲಿ ಯಾವುದೇ ಊರಲ್ಲಿ ಆಗ್ಬಾರ್ದು, ಯಾವುದೇ ರಾಜ್ಯದಲ್ಲಿ ಆಗ್ಬಾರ್ದು. ಯಾಕೆಂದ್ರೆ ಈಗ ಹೇಳ್ತಾ ಇದ್ದೀರಿ ಈ ಮುಸ್ಲಿಮ್ಸು ಮತ್ತು ಹಿಂದೂಗಳು RSS ಹೇಳ್ರಿ, ಎಲ್ಲರಿಗೂ ಒಂದೊಂದು ರಕ್ತ ಐತಾ? ಎಲ್ಲರಿಗೂ ಒಂದೇ ರಕ್ತ ತೋರಿಸಿ. ಹಂಗೇನಾರ ಬೇರೆ ಬೇರೆ ರಕ್ತ ಇದ್ದರೆ ಎಲ್ಲರಿಗೂ ಒಂದೇ ರಕ್ತ ಇರ್ಬೇಕಾರೆ ಯಾಕೆ ಕೊಲೆ ಮಾಡಿದ್ರಿ ಅಂತೆಲ್ಲ ಕಾನೂನನ್ನ ದಯವಿಟ್ಟು ಸರ್ಕಾರಗಳು ಈಗಲಾರ ಎಚ್ಚೆತ್ತುಕೊಂಡು ಸರಿಯಾದ ಕಾನೂನು ತನ್ನಿ. ಇನ್ನು ಮತ್ತೆ ಇಂಥವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಈಗೇನಿವತ್ತು ಪ್ರವೀಣ ಮತ್ತು ಏನಿವತ್ತು ಕೊಲೆ ಆಗಿದ್ದಾರೆ, ಇಂಥ ಒಂದು ಕೊಲೆಗಡಕರನ್ನ ಜೀವೋದಿ ಶಿಕ್ಷೆ ಇರಬೇಕು. ಜೀವೋದಿ ಶಿಕ್ಷೆ ಆಗಲೇಬೇಕು ಅಂತ ಕಾನೂನು ತಂದರೆ ಇವತ್ತು ಸರ್ಕಾರಗಳಿಗೆ ನಾವು ಇವತ್ತು ಕೈ ಮುಗಿತೀವಿ. ಇಲ್ವಾ ಅಂದ್ರೆ ಮೇಲೆ ಆ ಹೆಣ್ಮಗಳು ತಕ್ಷಣಕ್ಕೆ ಸರ್ಕಾರ ಕೆಲಸನ ಕಳಿಸ್ಬೇಕು.
ತಕ್ಷಣಕ್ಕೆ ಆ ಹೆಣ್ಮಕ್ಳಿಗೆ ಕೆಲಸನ ಕೊಡ್ಬೇಕು. ಬರೀ ಮಾತಾಡಿ ಬರೀ ಮಾತಂಗೆ ಆಗಬಾರ್ದು. ಆ ಕುಟುಂಬಕ್ಕೆ ನಿಲ್ಬೇಕು. ಇವತ್ತು ಕುಟುಂಬ ಏನು ಇವತ್ತು ಒಂದು ಕಣ್ಣೀರಲ್ಲಿ ಇವತ್ತು ಕೈ ತೊಳಿತಿದ್ದಾರೆ. ಅವ್ರ ಜೊತೆ ನಾವಿವತ್ತು ಇರೋನು ಒಬ್ಬನೇ ಮಗ. ಆ ಹೆಣ್ಮಕ್ಳು ಪಾಪ ಅವ್ರ ಮನೆ ಸೊಸೆ ಮದುವೆಗೆ ಬರೀ 6 ತಿಂಗಳಾಗಿದೆ. ಆ ಹೆಣ್ಮಗನ ನೋಡಿದ್ರೆ ಇನ್ನೂ ಏನೋ ಈ ಒಂದು ಅಂಗಳದಲ್ಲಿ ಆಡ್ತಾ ಇದ್ದೇನೆ ಕಾಣ್ತದೆ ಪಾಪ. ಇಂಥ ಒಂದು ಕಷ್ಟ ಈ ರಾಜ್ಯದಲ್ಲಿ ಯಾರಿಗೂ ಬರಬಾರ್ದು. ಅದಕ್ಕೋಸ್ಕರ ರಾಜ್ಯದಿಂದ ಮೂಲೆಯಿಂದ ರಾಜ್ಯದ ರೈತ ಸಂಘದವರು ನಾವಿವತ್ತು ಯಾವುದೇ ಮನೆ ಕಷ್ಟ ಅವರು ನಿಲ್ತೀವಿ, ಅವ್ರ ಜೊತೆ ಇರ್ತೀವಿ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಗಿದೆ. ಇವತ್ತು ಎಲ್ಲ ರೈತರು, ಯಾಕೆಂದರೆ ಇವತ್ತು ಒಂದು 100 ಕಾರ್ಗಳು 100 ರೈತರು ಬರಬೇಕಾಯ್ತು. ಆದರೂ ಮಂಗಳೂರಲ್ಲಿ ಲ್ಯಾಂಡ್ ಆರ್ಡರ್ ಇದೆ. ದಯವಿಟ್ಟು ಅಧ್ಯಕ್ಷರೇ, ಸೀಮಿತೆಗೆ ಒಂದು 10 ಕಾರ್ ಮಾತ್ರ ಬನ್ನಿ ಅಂದಾಗ ಆದರೂ ಸರ್ಕಾರಕ್ಕೂ ಗೌರವ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೂ ಗೌರವ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂದರೆ ಇದು ಸರ್ಕಾರಕ್ಕೊಂದು ಮಾದರಿ ಆಗಬೇಕು. ಯಾಕೆ ನಾವು ಲ್ಯಾಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಿದ್ದೀವಿ, ಯಾಕೆ ಒಂದು ಸರ್ಕಾರ ಕೊಟ್ಟರೆ ಒಂದು ಇವತ್ತು ಪೊಲೀಸ್ ಇಲಾಖೆ ಏನು ಕೊಡ್ತು 144 ಜಾರಿ ಅಂದಕ್ಕೆ ಅದು ನಾವಿವತ್ತು ತೋರಿಸ್ಕೊಟ್ಟಿದ್ದೀವಿ. 100 ಜನ ಬರೋದಕ್ಕೆ 5 ಕಾರಲ್ಲಿ ಬಂದಿದ್ದೀವಿ, ಬರೀ 10 ಕಾರಲ್ಲಿ ಬಂದಿದ್ದೀವಿ. ಇದು ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು. ಅಂತರ ಕಾನೂನು ಪಾಲ್ಸರ್ ನಾವು, ಕಾನೂನು ಮಾಡಿ ಅಂತ ಹೇಳೋರು ನಾವು. ಇಂಥ ಕಾನೂನ ಮಾಡ್ತೀರಂತ ನಂಬಿದ್ದೀವಿ. ಈ ಕಾನೂನು ಮಾಡಲಿಲ್ಲ ಅಂದರೆ ಇನ್ನು ಯಾವ ಸರ್ಕಾರಗಳು ಈ ರಾಜ್ಯದಲ್ಲಿ ಉಳಿಯಲ್ಲ. ಎಲ್ಲ ಸರ್ಕಾರಗಳು ಕಿತ್ತಾಕ ತಾಕತ್ತು ಇವತ್ತು ನಾವೇನು ಓಟ್ ಹಾಕ್ತೀವಲ್ಲ ನಮ್ಮ ಕೈಲಿದೆ. ದಯವಿಟ್ಟು ಸರ್ಕಾರಗಳು ಇನ್ನೊಂದು ಸತಿ ಕೈ ಮುದ್ದು ಕೇಳ್ತೀವಿ, ಅವ್ರನ್ನ ಗಲ್ಲಿಗೇರಿಸಿ ಅಂಥ ಕಾನೂನು ತನ್ನಿ, ಆಗ ಒಪ್ಕೋತೀವಿ ನಾವು. ಈ ಕುಟುಂಬದ ಜೊತೆ ಈ ರಾಜ್ಯದ ರೈತ ಸಂಘದ್ದು ಅವ್ರ ಜೊತೆ ನಾವು ಯಾವಾಗಲೂ ಜೊತೆಲಿರ್ತೀವಿ ಅಂತ ಇವತ್ತು ಕಳಕಳಿಯಾಗಿ ಇವತ್ತು ಹೇಳ್ತಾ ಇದ್ದೀವಿ. ಇದು ನಿಮ್ಮ ಹಳೆಯ ಆಭರಣ, ಇದು ನಿಮ್ಮ ಹೊಸ ಆಭರಣ. ಹಳೆಯ ಆಭರಣದ ತೂಕಕ್ಕೆ ಸಮವಾಗಿರುವ 5 ರಿಂದ 11 ತಿಂಗಳುಗಳಲ್ಲಿ ಹೊಸ ಡಿಸೈನ್ನಲ್ಲಿ ಆಭರಣ ಖರೀದಿಸಿ. ನಿಮ್ಮ ಹಳೆಯ ಆಭರಣ ನೀಡಿದರೆ ಸಾಕು, ಇದಕ್ಕಿಂತ ನಯಾ ಪೈಸಾ ನೀಡಬೇಕಿಲ್ಲ. ಈ ಮ್ಯಾಜಿಕ್ ನಿಮ್ಮ ಲಲಿತಾದಲ್ಲಿ ಮಾತ್ರ. ಲಲಿತಾ ಅಡ್ವಾನ್ಸ್ ಪ್ಲಾನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.